ಸೂರಜ್ ಪಿಯು ಕಾಲೇಜು ಮತ್ತು ಜ್ಞಾನದೀಪ ಶಾಲೆ ಮುಡಿಪು ಇದರ ಆಶ್ರಯದಲ್ಲಿ ಸಜಿಪ ಪಡು ಸೇನೆರೆಬೆಟ್ಟು ಇಲ್ಲಿನ ಗದ್ದೆಯಲ್ಲಿ ಆಟಿದ ಗಮ್ಮತ್ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ತುಂಬೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ರಾಧಾಕೃಷ್ಣ ಆಳ್ವ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಿಂದಿನ ಕಾಲದ ಹಿರಿಯರು 100 ವರ್ಷ ಕಾಲ ಆರೋಗ್ಯವಾಗಿ ಜೀವನ ಸಾಗಿಸಿದ್ದಾರೆ. ಅವರ ಆರೋಗ್ಯಕ್ಕೆ ಕಾರಣ ಆಗಿನ ಕಾಲದ ಆಹಾರ ಪದ್ಧತಿಗಳು. ಆದರೆ ಇವತ್ತಿನ ಆಹಾರ ಪದ್ಧತಿಯಿಂದ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಎಂದು ಹೇಳಿದರು. ಮುಂದುವರಿದು ತೋಟ ತಾರೆ ಬಾರೆ ಇಂಚಿನ ಮಲ್ತದೆ ಕಮರ್ಷಿಯಲ್ ಎಡ್ಡಮ್ ಇಂಚಿನ ಮಾತ ಮಲ್ತದೆ ఆయన ಆರ್ಥಿಕ ಸ್ಥಿತಿ ಮಲ್ಪರೆ ಅಂಡ್ ದುಮ್ಮುನವಕ್ಕೆ ಇಂಜಿನ ಎಂದಿಕೆಂಡ ಮಾತೆಲ್ಲ ಉನ್ಪುನ ನಮ್ಮ ಉನ್ಪುನ ಎಂದಿಕೆಂಡ ಅರಿ ನುಪ್ಪುನ್ಪ ಅವೇನು ಉಳುಪ ಅದು ನಮ್ಮ ಉಂಡೊಂದುತ್ತ ಒಂಜಿ ಕಾಲ ಇತ್ತು ಭಾರಿ ಬಡತನದ ಕಾಲ ನಂಗೆ ತುಂಬು ಆ ಕಾಲೋಡಿ ಇಂಚಂದು ಕೇಳಿದಂಡ ಪಕ್ಕು 15 ಮಗುನ ಏಜಿ ಪಾಡು ನೀ ಪಕ್ಕು 15 ಮಂದಿ ಉಂಡಾಗ ಸುಮಾರು ಮೇ ತಿಂಗಳು ಬರ್ಬೋದು ನಂಗೆ ಪಕ್ಕು 15 ಮಗು ನೇಜಿ ಪಂಡ ಮಂಡ ಅವತ್ತು ಹಿರಿಯಕ್ಕೆಲ್ಲ ಮುಹೂರ್ತ ಪಕ್ಕು 15 ಮಗು ನೇಜಿ ಪಂಡ ಅವು ಅಲಿ ಜೀಂದ ಲೆಕ್ಕ ಆಯ್ತು ಅವು ಎಂಚ ನೇಜಿ ಪಂಡಲ್ಲ ಅಲ್ಪ ದೇವರು ನಂಗೆ ಪುಳಿಯನ್ನು ಕೊರ್ಪೇರು ಅಂತ ಬಂದ್ಬಿಟ್ಟು ನಂಬಿಕೆ ಇರ್ತೇನೆ. ಪಕ್ಕು 15 ಮಗು ನೇಜಿ ಪಾಡ್ದು ಪುಡಿ ನೇಜಿ ಪಾಡ್ದು ಅವೇನೇ ತೆತ್ತದು ಕಂಡೋಗು ಬರ್ಸ ಬಂದಾಗ ನಡ್ತೀವಿ ಅಪ್ಪಗದ ಪುಳಿಕುಲ್ಲ ಬೇತೇನೆ ಮಸ್ಕತಿ ಕಾಯಮೆ ಎಲ್ಲೆಗುಡ್ಡೆ ಮಲ್ಲಗುಡ್ಡೆ ಬೇತೆ ಬೇತೆ ಪುತರದ ಮಾತ ತಳಿ ಕುಳುತ್ತದೆ ಇಂದೇನೆ ನಡುತ್ತು ಕಂಡೋಡು ನಡುತ್ತು ಸಾಗೋಳಿ ಮಲ್ತದ್ದು ದನಿಕ ಗೇಣಿ ಕೊಡೋಣಂತೆ ಆ ಜಾಗಕ್ಕೆ ಓನರ್ ಬೇತವರಿತ್ತೆ ಅಪ್ಪ ಆಕ್ಲಿಗೆ ಗೇಣಿ ಕೊಡ್ತು ಆ ಕೃಷಿ ಕೂಲಿಗಾರಲ್ಲ ಕೃಷಿಕೆಲ್ಲ ಭಾರಿ ಪೊರ್ಲುಡು ನೆಮ್ಮದಿ ಗಂಜಿ ಉಂಡೋದಂತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸೂರಜ್ ಎಜುಕೇಷನ್ ಟ್ರಸ್ಟ್ನ ಸಂಚಾಲಕರಾದ ಮಂಜುನಾಥ್ ರೇವಣ್ಕರ್ ಅವರು ವಹಿಸಿ ಮಾತನಾಡಿ, ಹಳ್ಳಿಗಳಲ್ಲಿ ಸಿಗುವಂತಹ ಶುದ್ಧ ಗಾಳಿ ಸಿಟಿ ಲೈಫ್ನಲ್ಲೂ ಸಿಗಲು ಸಾಧ್ಯವಿಲ್ಲ. ಹಳ್ಳಿಯ ವಾತಾವರಣದಿಂದ ನಮ್ಮ ಮನಸ್ಸಿಗೆ ಮುದ ಸಿಗುತ್ತದೆ ಎಂದರು. ಇಲ್ಲಿದು ವಾತಾವರಣ ನೋಡಿದಾಗ ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿದೊಂದು ಆಮ್ಲಜನಕ ಎಲ್ಲ ಪ್ಯೂರಿಫಿಕೇಶನ್ ಆಮ್ಲಜನಕ. ಯಾಕಂದ್ರೆ ನಾವು ಈಗ ಹಿರೇಗುತ್ತಿಯಲ್ಲಿ ನಾವು ಹೇಗೆ ವಾಸಿಸ್ತಾ ಇದ್ದೀವಿ, ಇಲ್ಲಿ ಮನೆಗಳು, ಇಲ್ಲಿ ತೋಟ, ಇಲ್ಲಿ ಪರಿಸರ ನೋಡಿದಾಗ ನನಗೆ ಒಳಗಡೆ ಬಂದಾಗ ನಮ್ಮ ಊರಿನ ನೆನಪಾಯಿತು. ನಾನು ಹಿರೇಗುತ್ತಿಯಲ್ಲಿ ಬಂದಂಗೆ ಮಂಗಳೂರಲ್ಲಿ ಒಂದು ಸಜ್ಜಪ್ಪ ನೋಡೋರಿಗೆ ಬಂದಾಗ ನಮ್ಮ ಊರಿನ ನೆನಪಿಸಿ ಮಾಡಿಸಿಕೊಟ್ಟಿದ್ದಕ್ಕೆ ಇಲ್ಲಿನ ಗ್ರಾಮಸ್ಥರಿಗೆ ಹಾಗೆ ಪ್ರಿನ್ಸಿಪಾಲ್ರಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕಾಗಿ ನಮ್ಮ ಶಿಕ್ಷಕ ವೃಂದವರಿಗೂ ಸಜ್ಜಪ್ಪನಡು ಗ್ರಾಮಸ್ಥರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನಾನು ಅಭಿನಂದನೆ ಸಲ್ಲಿಸಿ, ಈಗ ಆಟ ಸ್ಟಾರ್ಟ್ ಆಗ್ತದೆ. ಯಾರು ಗೆಲ್ತಾರೆ ಯಾರು ಸೋತ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ. ಎಲ್ಲರೂ ಸೋತರು ಎಲ್ಲರೂ ಗೆದ್ದಂಗೆ ಅದನ್ನು ಖುಷಿಯಲ್ಲಿ ನೀವು ಆಟ ಆಡಬೇಕು. ಮನಸ್ಸು ಖುಷಿಯಲ್ಲಿ ಇರಬೇಕು. ಯಾವುದೇ ಟೆನ್ಷನ್ ಬೇಡ, ಯಾವುದೇ ಮನಸ್ಸಿಗೆ ಬೇಸರ ಬೇಡ. ಇವತ್ತಿನ ಒಂದು ದಿನ ಸ್ವರ್ಗದ ದಿನ ಅಂತ ಹೇಳಿ ನೀವು ಆ ಥರ ತಿಳ್ಕೊಂಡು ಮುಖದಲ್ಲಿ ನಗುವಿನ ಮುಖ ಇರಬೇಕು. ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಯಶವಂತೆ ರಾಜಗುತ್ತು, ನಿವೃತ್ತ ಶಿಶು ಅಭಿವೃದ್ಧಿ ಅಧಿಕಾರಿ ವೆಂಕಪ್ಪಯ್ಯಂ, ಉದ್ಯಮಿ ಪುರುಷೋತ್ತಮಾಂಚನ್, ಕಾರ್ಯಕ್ರಮದ ಸಂಯೋಜಕರಾದ ಹೇಮಂತ್ ಕರ್ಕೇರಾ, ಸ್ಥಳೀಯ ಪಂಚಾಯತ್ ಸದಸ್ಯೆ ಕುಸುಮಾ ಸೇನೆರೆಬೆಟ್ಟು, ಗದ್ದೆಯ ಮಾಲೀಕರಾದ ಗಿರಿಜಾ ಮೊದಲಾದವರು ಉಪಸ್ಥಿತರಿದ್ದರು. ಶಾಲಾ ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್ ಸ್ವಾಗತಿಸಿದರು. ಶಿಕ್ಷಕಿ ಶೈಲಜಾ ಧನ್ಯವಾದವಿದ್ರು. ಶಿಕ್ಷಕಿ ಕುಮಾರಿ ಭವ್ಯ ಜ್ಯೋತಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಗದ್ದೆಗೆ ಹಾಲೆರೆದು ಶಾಲಾ ಮಕ್ಕಳ ವಿವಿಧ ಆಟೋಟ ಸ್ಪರ್ಧೆಗಳಿಗೆ ಅತಿಥಿಗಳು ಚಾಲನೆಯನ್ನ ನೀಡಿದ್ರು. ನಮ್ಮ ಕುರಿತ ಬೆಟ್ಟಗಳು ಚಾಲನೆ ಕೊಡೋದು ಮಾತೆಲ್ಲ ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.